ಫಿನ್ಲೆಂಡ್ನ ಟೆಂಪರ್ ಸಿಟಿಯಲ್ಲಿ ಜುಲೈ 10ರಿಂದ 15ರವರೆಗೆ ನಡೆಯಲಿರುವ ಐಎಎಎಫ್ ವಿಶ್ವ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಭಾರತದ ತಂಡದಲ್ಲಿ ಆಳ್ವಾಸ್ನ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಬಾಲಕರ ಶಾಟ್ಪುಟ್ನಲ್ಲಿ ಆಶೀಶ್, 4x100 ಮೀಟರ್ ರಿಲೇಯಲ್ಲಿ ಪ್ರಜ್ವಲ್ ಮಂದಣ್ಣ ಹಾಗೂ ಬಾಲಕಿಯರ ವಿಭಾಗದ 4x400 ಮೀಟರ್ ರಿಲೇಯಲ್ಲಿ ಶುಭಾವಿ ಭಾರತ ತಂಡವನ್ನ ಪ್ರತಿನಿಧಿಸಲಿದ್ದಾರೆ. ಈ 3 ಕ್ರೀಡಾಪಟುಗಳು ಈ ಹಿಂದೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ದಕ್ಷಿಣ ಏಷ್ಯನ್ ಜೂನಿಯರ್ ಅಥ್ಲೆಟಿಕ್ನಲ್ಲಿ ಹಾಗೂ ಜಪಾನಿನ ಗಿಫುವಿನಲ್ಲಿ ನಡೆದ ಏಷ್ಯನ್ ಜೂನಿಯರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ರಾಷ್ಟ್ರವನ್ನ ಪ್ರತಿನಿಧಿಸಿ ಪ್ರಶಸ್ತಿಯನ್ನ ಪಡೆದಿದ್ರು. ಇದೇ ಮೊದಲ ಬಾರಿಗೆ ವಿಶ್ವ ಜೂನಿಯರ್ ಅಥ್ಲೆಟಿಕ್ಸ್ಗೆ ಸಂಸ್ಥೆಯಿಂದ 3 ಕ್ರೀಡಾಪಟುಗಳು ಆಯ್ಕೆಯಾಗಿದ್ದು, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ ಆಳ್ವ ಇವರು ಸಂತಸ ಹಾಗೂ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.